ಮಂಗಳೂರಿನ ಚಿಲಿಂಬಿಗುಡ್ಡೆ ಶ್ರೀರಾಮಾಂಜನೇಯ ಯುವಕ ಮಂಡಲದ 35ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ. ಸಾಧಕರಿಗೆ ಸನ್ಮಾನ, ವಿದ್ಯಾ ಪ್ರೋತ್ಸಾಹ, ವಿಕಲಚೇತನ ನಿಧಿ ಮತ್ತು ನೇತ್ರದಾನ ಸಮರ್ಪಣೆ ಕಾರ್ಯಕ್ರಮ ಚಿಲಿಂಬಿಗುಡ್ಡೆ ಮೈದಾನದಲ್ಲಿ ನಡೆಯಿತು. ನಗರದ ಚಿಲಿಂಬಿಗುಡ್ಡೆಯ ಶ್ರೀರಾಮಾಂಜನೇಯ ಸಭಾಗೃಹದಲ್ಲಿ ನೂತನವಾಗಿ ಪ್ರತಿಷ್ಠಾಪನೆಗೊಂಡ ಶ್ರೀ ಆಂಜನೇಯ ದೇವರ ರಜತ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಬಳಿಕ ಚೆಂಡೆಯ ವಾದನದೊಂದಿಗೆ ಚಿಲಿಂಬಿಗುಡ್ಡೆ ಮೈದಾನದವರೆಗೆ ಮೆರವಣಿಗೆ ನಡೆಯಿತು. ಇದೇ ವೇಳೆ ಗಣ್ಯರು ಸೇನಾ ಹೆಲಿಕಾಪ್ಟರ್ ದುರಂತದಲ್ಲಿ ಮಡಿದ ವೀರ ಸೈನಿಕರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ನಿವೃತ್ತ ವಾಯುಸೇನಾ ಯೋಧರಾದ ಸಾರ್ಜೆಂಟ್ ಶ್ರೀಕಾಂತ್ ಶೆಟ್ಟಿ ಬಾಳ ಸೇರಿದಂತೆ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಸಂತ ಅಲೋಷಿಯಸ್ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾ ಅರುಣ್ ಉಳ್ಳಾಳ್ ಮಾತನಾಡಿ, ಕಳೆದ 35 ವರ್ಷದಿಂದ ಸಮಾಜಮುಖಿ ಕಾರ್ಯವನ್ನು ಮಾಡಿಕೊಂಡು ಬಂದಿರುವ ಚಿಲಿಂಬಿಗುಡ್ಡೆಯ ಶ್ರೀರಾಮಾಂಜನೇಯ ಯುವಕ ಮಂಡಲ ಸಮಾಜಕ್ಕೆ ಒಂದು ಮಾದರಿ ಸಂಘಟನೆ. ಉತ್ತಮ ಸಮಾಜ ನಿರ್ಮಾಣವಾಗಬೇಕಾದರೆ ಇನ್ನಷ್ಟು ಯುವಕರು ಇಂತಹ ಸಂಘಟನೆಯಲ್ಲಿ ತೊಡಗಬೇಕು ಎಂದು ಹೇಳಿದರು. ಸಾಮಾನ್ಯವಾದ ಒಂಜಿ ಕಾಲೋಡು ನಿರ್ದಿಷ್ಟ ವರ್ಗಕ್ಕೆ ಸೀಮಿತಾತಿನಂಚಿನ ಧರ್ಮ ಶಿಕ್ಷಣ ಇನ್ನು ಸಾರ್ವತ್ರಿಕ ಆಪುನಂಚಿನ ಅಗತ್ಯತೆ ಅನಿವಾರ್ಯತೆ ತುರ್ತುಂಡು. ಐನು ಅವಲವಲು ಅಕಲ್ನಕಲ್ನ ನಿಲೆಟ್ಟು ಅಕಲ್ನಕಲ್ನ ಪರಿಕಲ್ಪನೆ ಅಕಲ್ನಕಲ್ನ ಸಿಲೆಬಸ್ ಒಂದು ಕೊರುಪುನ ಅಗತ್ಯ ಉಂಡು ಒಂದು ನಮ್ಮ ಹೆಣ್ಣೋಳು ಮೂಲು ಒಂಜಿ ಆತು ಸಮಯ ಹಿಡ್ದು ಐನು ಮಲ್ತೊಂದುಳ್ಳೇರು ಅವು ಮೆಚ್ಚೋಡಾಯಿನ ಬೇಲೆ ಎನ್ನ ಕಳಕಳಿದ ವಿನಂತಿದಾದ ಪಂಡ ಮುಡೀತು ಜನ ಸೇರ್ದಾರು. ನಿಗ್ರಹ ಇಲ್ಲದ ಜೋಕುಲು ಏರಾಂಡಲ ರಾಮಾಂಜನೇಯ ಯುವಕ ಮಂಡಲದ ಈ ನಿರಂತರ ಕಲಿಕಾ ಕೇಂದ್ರಕ್ಕೆ ಸೇರ್ಪಡೆಯಾರ ಬಾಕಿ ಇತ್ತಂದ್ರ ಈ ವಾರದ ತರಗತಿ ಯಾಪ ನಡಪುಂಡ ತಪ್ಪಂದೆ 35 ಬೊಕ್ಕ ಎಂಕಲ್ಲ ಇಲ್ಲದ ಬಾಲೆಲ್ಲ ಅವಳು ಪೂಜು ಸೇರ್ದೇರಿಗೆ ಪನ್ಪುನ ಕೀರ್ತಿ ನಿಕ್ಲೆಗೆ ಒದಗದು ಬರೋಡು ಅಂಚಾದು ತಪ್ಪ ಅಂದೆ ಎಲ್ಲೊಂಜಿ ನಡಪುನ ಆ ತರಗತಿಗೆ ನಿಕ್ಲು ಸೇರ್ಪಡೆ ಮಲ್ಪು. ಬಳಿಕ ಎನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾ ಅತುಲ್ ಕಾಮತ್ ಮಾತನಾಡಿ, ಚಿಲಿಂಬಿಗುಡ್ಡೆಯ ನಾಗರಿಕರಿಗೆ ನೇತ್ರದಾನದ ಅಗತ್ಯ ಮತ್ತು ಮಹತ್ವವನ್ನು ತಿಳಿಸಿದರು. ನಮ್ಮ 5 ಇಂದ್ರಿಯಗಳಲ್ಲಿ ಕಣ್ಣುಗಳು 90% ಅಷ್ಟು ನಮಗೆ ಕೊಡುವ ಸಹಾಯ. ಅದು ನಮ್ಮ ಮೂಗು ಕೇಳೋದು ಕಮ್ಮಿ ಆದರೂ ಕೂಡ ನಮಗೆ ನೇತ್ರವು ಇಂಪಾರ್ಟೆಂಟ್. ನಮ್ಮದು ದೃಷ್ಟಿ ಇದ್ದರೆ ನಾವು ನಮ್ಮ ಸ್ವಂತ ಕೆಲಸವನ್ನು ಮಾಡಬಹುದು. ಹಾಗಾಗಿ ನಮ್ಮ ನೇತ್ರ ಇಲ್ಲದ್ರೆ ದೃಷ್ಟಿ ಇರೋದು ಬಹಳ ಮುಖ್ಯ ನಮಗೆ. ಸೊ ಅದರ ಮೇಲೆ ನೇತ್ರದಾನ ವಿಷಯ ಏನಂದರೆ, ನಮ್ಮದು ಫಸ್ಟ್ ಏನಂದರೆ ಮನುಷ್ಯ ಒಂದು ದೇಹಾಂತ ನಂತರವೇ ನೇತ್ರದಾನ ಮಾಡಲಾಗುವುದು. ರಕ್ತದಾನ ಹಾಗೆ ಅಲ್ಲ. ರಕ್ತದಾನ ಒಬ್ಬ ಮನುಷ್ಯನು ಹಲವಾರು ಸತಿ ಮಾಡಬಹುದು. 18 ವರ್ಷ ದಾಟಿದ ಮೇಲೆ 60 ವರ್ಷದ ಒಳಗೆ ಅವನ ರಕ್ತದ ಏನಾದರೂ ಐರನ್ ಕಂಟೆಂಟ್ ಜಾಸ್ತಿ ಇದ್ದರೆ ಅವನು ಪ್ರತಿ 3 ತಿಂಗಳಿಗೆ ಒಮ್ಮೆ ರಕ್ತದಾನ ಮಾಡಲಾಗುವುದು. ಆದರೆ ನೇತ್ರದಾನ ಖಾಲಿ ಜೀವನದಲ್ಲಿ ಒಮ್ಮೆ ಮಾಡಲಾಗುವುದು, ಅದು ದೇಹಾಂತದ ನಂತರ. ಹಾಗಾಗಿ ಹೇಳ್ತಾರೆ ರಕ್ತದಾನ ಜೀವನದಾನ, ಆದರೆ ನೇತ್ರದಾನ ಮಹಾದಾನ. ಇದೇ ವೇಳೆ ಸಾಧಕರಿಗೆ ಸನ್ಮಾನ, ವಿದ್ಯಾ ಪ್ರೋತ್ಸಾಹ, ವಿಕಲಚೇತನ ನಿಧಿ, ನೇತ್ರದಾನ ಸಮರ್ಪಣೆ ಕಾರ್ಯಕ್ರಮ ಮತ್ತು ನಿರಂತರ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಮೇಯರ್ ಪ್ರೇಮಾನಂದ ಶೆಟ್ಟಿ, ಸ್ಥಳೀಯ ಪಾಲಿಕೆ ಸದಸ್ಯರಾದ ಎಂ ಶಶಿಧರ್ ಹೆಗ್ಡೆ, ಪ್ರಶಾಂತ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ನ ಮಾಲಕರಾದ ಪ್ರವೀಣ್ ನಾಯಕ್, ಉರ್ವ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಭಾರತಿ ಜಿ, ವಕೀಲರಾದ ಶುಭ ಬಾಳಿಗ, ಶ್ರೀರಾಮಾಂಜನೇಯ ಯುವಕ ಮಂಡಲದ ಅಧ್ಯಕ್ಷರಾದ ದಿನೇಶ್, ಮಹಿಳಾ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್, ಮಂಗಳೂರು.